ಕಳೆದೊಂದು ತಿಂಗಳಿನಿಂದ ಸತತವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಸಮುದ್ರದ ಅಬ್ಬರ ಜಾಸ್ತಿಯಾಗಿರುವುದರಿಂದ ನಾಡದೋಣಿ ಮೀನುಗಾರಿಕೆಗೆ ತೊಂದರೆಯಾಗಿದ್ದು ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಎಂದು ಉಡುಪಿ ಜಿಲ್ಲಾಡಳಿತವನ್ನು ಮೀನುಗಾರರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಮೀನುಗಾರರು ತೀವ್ರ ಮಳೆ ಹಾಗೂ ಸಮುದ್ರದ ಅಬ್ಬರದಿಂದ ನಾಡದೋಣಿ ಮೀನುಗಾರಿಕೆಗೆ ತೊಂದರೆ ಉಂಟಾಗಿದೆ. ಈ ವೃತ್ತಿಯನ್ನೇ ನಂಬಿಕೊಂಡ ಮೀನುಗಾರರು ಅಪಾರ ನಷ್ಟವನ್ನು ಅನುಭವಿಸುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ಆರಂಭವಾಗಲಿದ್ದು ಇದರಿಂದ ನಾಡದೋಣಿ ಮೀನುಗಾರಿಕೆಗೆ ತೊಂದರೆಯಾಗುತ್ತಿರುವ ಆತಂಕವನ್ನು ಮೀನುಗಾರರು ವ್ಯಕ್ತಪಡಿಸಿದ್ದಾರೆ. ಎಂಕಲ್ ಪನ್ಪಿ ಮಣ್ಣ ನಾಡದೋಣಿದಾಗಲಿ ಒಂಜಿ ಸಾಧಾರಣ ಒಂಜಿ 15 ದಿನ ಎಕ್ಸ್ಟ್ರಾ ಕೊರೋಡು ಗೌರ್ಮೆಂಟ್ ಅವೊಂಜಿ ರೂಲ್ಸ್ ಮಲ್ಪೋಡು ಒಂಜಿ ಪಂಡ ನಮ್ಮಜಿ ಲೈಲ್ಯಾಂಡ್ ಒಂಜಿ ಈತ ತಾರೀಕು ಕೈದಾವೋಡು ಬಗ ನಾಡೋರಿಂದಾಗಲಿ ಈತ ತಾರೀಕು ಕೈದು ಮಲ್ಪೋಡು ಒಂಜಿ ಉಂಡತೆ ಉದ್ದೇಶೋಡು ಪೂರಾಗಿಲ್ಲ ಮುರಣ ಮೀಟಿಂಗ್ ಇತ್ತುಂಡು ಒಂಜಿ 15 ದಿನ ಕೊರ್ತೇರ್ಗೆ ನಾನಲಿಂಚ ಕೊರಿಯಾಡ ಈ ಮಸ್ತ್ ಜನ ಬಡವರಿಲ್ಲ ಐತೆ ಜೀವನ ಗೆಪ್ಪನಾಗಲು ಆಂಡಲ ಅಗಲೆಗೆ ಒಂಜಿ ಗೌರ್ಮೆಂಟ್ ತ್ರೂಟ್ ಒಂಜಿ ಪೂರಾಗಿಲ್ಲ ಒಂದು ಮಲ್ತದ್ದು ಕೊರಡಿನ ಮೇಲೆ ಸಹಕಾರ ಮಲ್ತು ಕೊರಡನ್ನು ಎಂಕಲ್ ಪೂರ ನಾಡೋದ್ರಿಂದಾಗ ಕಣ್ಣಿದಾಗಲ ಬರೋದು ವಿನಂತಿ ಮಲ್ತೊಂದಿಲ್ಲ. ಬರ್ಸ ಈ ಸೈಡ್ ಮಸ್ತ್ ಬರ್ಸ ಪೂರ ಬರೇಬೋದು ತುಫಾನ್ ಪೂರ ಆವಿರಬಹುದು ಮಸ್ತ್ ಡಲ್ ಆತಂಡು ಅಂಚೆ ಮಸ್ತ್ ಬಂಗ ಒಂದೊಂದು ಪೂರ ನಾಡೋದ್ರಿಂದಾಗಲಿ ಒಂಜಿ 30-40 ಜನ ಬೆನ್ಪಿನ ಓಡೋ ಪೂರ ದಾಲೇಜ್ ಬಾ ಕಿಂಜ ಓಡೋಗಿಲ್ಲ ದಾಲ್ ಇತ್ತಿನಾಗಲಿ ಉಂಡು ಉಪ್ಪನ್ನಾಗಲಿಕ್ಕೆ ದಾಲೇಜ್ ಅಂಚೆ ಗೌರ್ಮೆಂಟ್ ಪೂರ ದಾಲ ಒಂಜಿ 15 ದಿನ ತಾಂಡಲ ಹೆಚ್ಚು ಕೊರೋಡಾಗಿಲಿಕ್ಕೆ ಏನಕ್ಕೆ ಬಂಡ ಆಗಸ್ಟ್ ಒಂಜಿ 10 ತಾರೀಕು ಮುಟ್ಟ ಅನ್ನಲ್ಲ ಕೊರೋಡಾಗಿಲಿಕ್ಕೆ ನಾನು ಇಂಚೆನೆ ಒಂದು ದಿನ ಒಂದು ನನ್ನ ಬಂಗನೆ ಮಸ್ತು